ಕೇಂದ್ರ ಸರ್ಕಾರವು ದೇಶದ ಹಿತದೃಷ್ಟಿಯಿಂದ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಖರೀದಿಸಿದೆ. ರಫೇಲ್ ಯುದ್ಧ ವಿಮಾನ ಖರೀದಿಯಲ್ಲಿ ಯಾವುದೇ ಅವ್ಯವಹಾರಗಳು ನಡೆದಿಲ್ಲ ಎಂದು ಸುಪ್ರೀಂ ಕ್ಲೀನ್ ಚಿಟ್ ನೀಡಿದೆ. ರಫೇಲ್ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ಅಧಿಕೃತ ತೀರ್ಪಿಗೆ ನಾವೆಲ್ಲರೂ ತಲೆಬಾಗಬೇಕು ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಅವರು ಕುಂದಾಪುರದಲ್ಲಿ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು. ಇತ್ತೀಚೆಗೆ ನಡೆದ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೇರಿದಂತೆ ಯುಪಿಎ ಸರ್ಕಾರದ ಎಲ್ಲ ಅಂಗಪಕ್ಷಗಳು ರಫೇಲ್ ಯುದ್ಧ ವಿಮಾನ ಖರೀದಿಯಲ್ಲಿ ಕೇಂದ್ರ ಸರ್ಕಾರ ಅವ್ಯವಹಾರ ನಡೆಸಿದೆ ಎಂದು ಆರೋಪಿಸಿ ಚುನಾವಣೆ ಎದುರಿಸಿದೆ. ಅಪಪ್ರಚಾರ ಮಾಡಿ ಒಂದಷ್ಟು ಲಾಭವನ್ನ ಪಡೆದುಕೊಂಡಿದೆ. ಪಂಚರಾಜ್ಯ ಚುನಾವಣೆಯಲ್ಲಿ ನಮ್ಮ ಪ್ರಚಾರಕ್ಕಿಂತ ಪ್ರತಿಪಕ್ಷಗಳ ಅಪಪ್ರಚಾರ ಜಾಸ್ತಿಯಾಯಿತು. ಹೀಗಾಗಿ ಚುನಾವಣೆಯಲ್ಲಿ ನಮಗೆ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗಿದೆ. ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಒಳ್ಳೆಯ ಆಡಳಿತವನ್ನ ನಡೆಸಿದ್ದೇವೆ. ಛತ್ತೀಸ್ಗಢನಲ್ಲಿ ದೊಡ್ಡ ಅಂತರದಲ್ಲಿ ಸೋತಿದ್ದೇವೆ. ಜನರ ತೀರ್ಪನ್ನ ಸ್ವೀಕರಿಸಿ ನಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳುವ ಪ್ರಯತ್ನ ನಡೆಸುತ್ತೇವೆ ಎಂದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲೂ ಈ ವಿಚಾರವನ್ನ ಜನರ ಮುಂದಿಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಬೇಕು ಎನ್ನುವುದು ವಿರೋಧ ಪಕ್ಷಗಳ ಕಾರ್ಯತಂತ್ರ ಎಂದು ಸಂಸದ ಬಿವೈ ರಾಘವೇಂದ್ರ ಆರೋಪಿಸಿದರು. ಈಗ ಗೌರವಾನ್ವಿತ ಒಂದು ಸುಪ್ರೀಂ ಕೋರ್ಟ್ ನಿನ್ನೆ 3 ಬೆಂಚ್ ಕಮಿಟಿ ರಫೇಲ್ ಬಗ್ಗೆ ನಿನ್ನೆ ಅಧಿಕೃತವಾದಂಥ ಒಂದು ಜಡ್ಜ್ಮೆಂಟ್ ಅನ್ನು ನಿನ್ನೆ ಕೊಟ್ಟಿದ್ದಾರೆ. ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಇದರಲ್ಲಿ ಯಾವುದೇ ರೀತಿಯಂತ ಅವ್ಯವಹಾರಗಳು ನಡೆದಿಲ್ಲ. ಇದ್ರ ಬಗ್ಗೆ ಕ್ಲೀನ್ ಚಿಟ್ ಅನ್ನು ನಿರ್ಮಿಸಿದರಲ್ಲಿ ಯಾವುದೇ ಕೇಂದ್ರ ಸರ್ಕಾರದ ಒಂದು ದೇಶದ ಹಿತದೃಷ್ಟಿಯಿಂದ ಈ ಅತ್ಯಾಧುನಿಕವಾದಂಥ ವಿಮಾನಗಳನ್ನು ತರಿಸುವಂಥ ಒಂದು ಪ್ರಯತ್ನ ಆಗಿದೆ ಹೊರತು ಇದರಲ್ಲಿ ಯಾವುದೇ ಒಂದು ದುರುದ್ದೇಶ ಇಲ್ಲ ಅಂತ ನಿನ್ನೆ ಕ್ಲಿಯರ್ ಕಟ್ಟಾಗಿ ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಾಗಿದೆ. ಇಲ್ಲಿ ಕಳೆದ 4 ರಾಜ್ಯದ ಚುನಾವಣೆ ನಡೆಯಿತು, 5 ರಾಜ್ಯ ಚುನಾವಣೆ ನಡೆಯಿತು. ಅಲ್ಲಿ ನಮ್ಮ ಯುಪಿಎ ಸರ್ಕಾರದ ಎಲ್ಲ ಅಂಗಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಈ ರಫೇಲ್ ಬಗ್ಗೆನೇ ಮಿಸ್ಯೂಸ್ ಮಾಡಿಕೊಂಡು ಅದನ್ನು ಅಪಪ್ರಚಾರ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅದರ ಕೆಲವು ಲಾಭವನ್ನು ಪಡೆದುಕೊಳ್ಳುವಂಥ ಪ್ರಯತ್ನವೂ ಆಯಿತು. ಆದರೆ ಈಗಾಗಲೇ ಚರ್ಚೆ ಆಗ್ತಿರೋದೇನು, ವೆಸ್ಟ್ಲ್ಯಾಂಡ್ ಬಗ್ಗೆ, ಅಗಸ್ತ್ಯ ಬಗ್ಗೆ. ಈಗ ಆಲ್ರೆಡಿ ಮೈಕಲನ್ನು ಈಗ ಆಲ್ರೆಡಿ ದುಬೈಯಿಂದ ಈಗ ಆಲ್ರೆಡಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಇನ್ನು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಂಸದ ಬಿವೈ ರಾಘವೇಂದ್ರ, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗುತ್ತಿಗೆ ಪಡೆದು ಸಾಕಷ್ಟು ವರ್ಷಗಳು ದಾಟಿವೆ. ಯುಪಿಎ ಸರ್ಕಾರ ಅಧಿಕಾರಾವಧಿಯಲ್ಲಿ ಒಪ್ಪಂದ ಆಗಿದ್ದು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಬಳಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೇಗ ಪಡೆದುಕೊಂಡಿದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಪ್ರತಿ ತಿಂಗಳಿಗೆ ಎಷ್ಟು ಕಿಲೋಮೀಟರ್ ಹೆದ್ದಾರಿ ಕಾಮಗಾರಿ ಆಗಿದೆ ಮತ್ತು ನಮ್ಮ ಸರ್ಕಾರ ಅವಧಿಯಲ್ಲಿದ್ದಾಗ ಎಷ್ಟು ಕಾಮಗಾರಿ ಆಗಿದೆ ಎಂಬುದನ್ನು ಅಧ್ಯಯನ ಮಾಡಿದರೆ ತಿಳಿಯುತ್ತದೆ. ಹೆದ್ದಾರಿ ಕಾಮಗಾರಿ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಶ್ರಮಿಸುತ್ತೇವೆ ಎಂದರು. ಟೈಮ್ ಆಫ್ ಯುಪಿಎ ಗವರ್ಮೆಂಟ್ NH ಅನ್ನು ನೀವು ಗಮನಿಸ್ತಾ ಇದ್ದೀರಿ, ಹಾಳು ಸುರಿತಾ ಇತ್ತು. ಸ್ಯಾಂಕ್ಷನ್ ಮಾಡಿ ಇಷ್ಟು ವರ್ಷ ಆಯಿತು, ಇವತ್ತು ಇಷ್ಟು ಇನಿಷಿಯೇಟಿವ್ ಆಗಿ ವರ್ಕ್ ಫಾಸ್ಟ್ ಆಗ್ತಾ ಇದೆ. ಇದು ಒಂದು ಸರ್. ಎರಡನೇದು, ನಿನ್ನೆ ನಾನು ಗೌರವಾನ್ವಿತ ಗಡ್ಕರಿ ಅವರನ್ನ ಭೇಟಿ ಮಾಡಿ ನಮ್ಮ ಮುಖ್ಯವಾದಂಥ ನಮ್ಮ ದೊಡ್ಡ ಸಂಖ್ಯೆಯಲ್ಲಿ ಮೀನುಗಾರರು ಇಲ್ಲಿ ನಮ್ಮ ಉಡುಪಿ ಜಿಲ್ಲೆ ನಮ್ಮ ಮಲ್ಪೆನೂ ಕೂಡ ಸೇರಿಕೊಂಡು ನಿನ್ನೆ ಶೋಭಾ ಮೇಡಮ್ ನಮ್ಮ MP ಅವರು ಕೂಡ ಇದ್ದರು, ನಾನು ಅವರು ಭೇಟಿ ಮಾಡಿದ್ದೀವಿ. ಆದಷ್ಟು ಬಂದರುಗಳ ಒಂದು ಡೆವಲಪ್ಮೆಂಟ್ ಆಗಬೇಕು ಮತ್ತು ಅದಕ್ಕೆ ಅಪ್ರೋಚ್ ರೋಡ್ಸ್ಗಳನ್ನು ನ್ಯಾಷನಲ್ ಹೈವೇ ಟು ಅದಕ್ಕೆ ಲಿಂಕಿಂಗ್ ರೋಡ್ ಕೂಡ ಚೆನ್ನಾಗಿ ಆಗಬೇಕು ಅಂತ ನಿನ್ನೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ಒಂದು ಮಾತ್ರ ಹೇಳ್ತೀವಿ, ಇತಿಹಾಸದಲ್ಲಿ ಮೊದಲೇ ಬಾರಿಗೆ ನಾವು ಬೇಕಾದ್ರೆ ಓಪನ್ ಆಗಿ ಚರ್ಚೆ ಮಾಡೋಕ್ಕೆ ತಯಾರಿದ್ವಿ. ಒಂದು ಆಫ್ಟರ್ ಇಂಡಿಪೆಂಡೆನ್ಸ್ ಎಷ್ಟು ಕಿಲೋಮೀಟರ್ ನ್ಯಾಷನಲ್ ಹೈವೇ ಆಗಿದೆ. ಈ ನಮ್ಮ ಮೋದಿಜಿಯವರ ಒಂದು ಸಮಯದಲ್ಲಿ 4-5 ವರ್ಷದಲ್ಲಿ ಪರ್ ಮಂತ್ ಎಷ್ಟು ಕಿಲೋಮೀಟರ್ ಆಗ್ತಾ ಇದೆ, ಒಂದು ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ. ತುಂಬ ಒಂದು ಒಳ್ಳೆ ರೀತಿಯಂತ ಅಭಿವೃದ್ಧಿ ಆಗ್ತಾ ಇದೆ. ಸಣ್ಣ ಪುಟ್ಟ ಸಮಸ್ಯೆ ಇದೆ, ಗಮನ